ಧರ್ಮಸ್ಥಳದ ಬಗ್ಗೆ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಇದೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ದಕ್ಷಿಣ ಕನ್ನಡದ ಪೊಲೀಸ್ ಅವರು ಬಹಳ ಸಶಕ್ತರಾಗಿದ್ದಾರೆ, ಯಾವುದೇ SIT ಬೇಡ ಅಂತ ಹೇಳಿದ್ರು. ಇದಕ್ಕೆ SIT ಮಾಡ್ಬಿಟ್ರು. ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಗೆ ಯಾರಿಗೂ ಕೂಡ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ, ಕೆಲವು ನಿಯೋಗಗಳು ಬಂದು ಒತ್ತಡ ತಂದು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ. ಫೈನ್, ಫೇರ್ ಎನಫ್, ವಿ ವೆಲ್ಕಮ್ ಇಟ್. ಆಯ್ತು, ಸತ್ಯಾಂಶ ಬರಲಿ ಅಂತ. ಅವರು ಆಫೀಸರು ಮೊಹಂತಿಯವರ ನೇತೃತ್ವದಲ್ಲಿ ನೀವು ಒಂದು ಕಮಿಟಿ ಮಾಡಿದ್ರಿ. ಆ ಕಮಿಟಿನಲ್ಲಿ DGP ಪ್ರಣಬ್ ಮೊಹಂತಿ, ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ SIT ಮುಖ್ಯಸ್ಥ DIG MN ಅನುಚೇತ್, ಪೊಲೀಸ್ ಉಪಮಹಾ ನಿರೀಕ್ಷಕರು DIG ಅವರು ಅದರಿಂದ ಆಚೆ ಬಂದರು. ಸೌಮ್ಯಲತಾ SK IPS ಅಧಿಕಾರಿ, ನಗರ ಸಶಸ್ತ್ರ ಪಡೆ ಕೇಂದ್ರ ಕಚೇರಿ, ಅದರಿಂದ ಅವರು ಆಚೆ ಬಂದರು. SIT ಯಾಕೆ ರಚಿಸಿದ್ರು ಗೊತ್ತು? ಹಲವು ವರ್ಷಗಳಿಂದ ವರದಿಯಾಗಿರುವ ಅನುಮಾನಾಸ್ಪದ ಸಾವುಗಳ ಆರೋಪಗಳು, ಸ್ಥಳೀಯ ಪೊಲೀಸರಿಂದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಅಥವಾ ಸರಿಯಾದ ತನಿಖೆ ನಡೆದಿಲ್ಲ ಎಂಬ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ, ಆ ಪ್ರದೇಶದಲ್ಲಿ ಒಂದು ಸಂಸ್ಥೆಯ, ಒಂದು ಇನ್ಸ್ಟಿಟ್ಯೂಷನ್ ಪ್ರಭಾವ ಇದೆ ಎಂಬ ರಾಜಕೀಯ ಒತ್ತಡ, ಈ ರೀತಿ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರು. ನಮಗೂ ಕೂಡ ಆಯ್ತು, ಮಾಡಲಿ, ಒಂದು ಸತ್ಯಾಸತ್ಯತೆ ನಾವೆಲ್ಲೂ ಕೂಡ ವಿರೋಧಿಸಲಿಲ್ಲ. ಇನ್ನೊಂದು ಹೆಜ್ಜೆ ಮುಂತಾಯಿತು. ಧರ್ಮಸ್ಥಳದಂತಹ ಅತಿ ಸಂವೇದನಾಶೀಲ ಪ್ರಭಾವಶಾಲಿ ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಸಾರ್ವಜನಿಕ ನಂಬಿಕೆ ಮೂಡದು ಎಂಬುದು ರಾಜ್ಯ ಸರ್ಕಾರದ ವಾದ ಆಗಿತ್ತು. ಈಗ SIT ಏನು ಸ್ಟೇಟಸ್? ಒಂದು ವರ್ಷ ನಾವು ಅವತ್ತೇ ಕೇಳ್ಕೊಂಡ್ವು, ನಾವು ಈ ಹೌಸಲ್ಲಿ, ನೀವು ಇಂಟರಿಮ್ ರಿಪೋರ್ಟ್ ಇಡಿ ಅಂತ ನಾವು ಪರಿಪರಿಯಾಗಿ ನಾವು ಕೇಳ್ಕೊಂಡು. ಬಟ್ ದಿ ಗೌರ್ಮೆಂಟ್ ರೆಫ್ಯೂಸ್ಡ್. ಇಲ್ಲ, ಮೈನ್ ಬರಲಿ, ಮೈನ್ ರಿಪೋರ್ಟೇ ಬರಲಿ ಅಂತ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ, ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಪ್ಪ ಇದ್ದಾರೆ ಅಂತ ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಳ್ಳೆಯನ್ನೇ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್, ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ ಇದ್ದೀವಿ? ಅಲ್ಲ, ಯಾವುದು ಗೇರ್ಲೆಸ್? ಅಲ್ಲ, ನಾವೆಲ್ಲ ಗೇರ್ ಇರೋದು ಸ್ಕೂಟರ್, ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್, ಫೋರ್ತ್ ಗೇರ್ ಆಗ್ತಾ ಇದ್ವು. ನೀವು ಗೇರ್ಲೆಸ್ ಅಂತ ಕಾಡ್ತೀವಿ. ಆಗ ನಾವು ಗೇರ್ ಇದ್ದದ್ದೇ, ಮತ್ತೆ ಗೇರ್ಲೆಸ್ ಬಂದದ್ದು. ಓಕೆ, ಸೊ ಈಗ ನಾನು ಹೇಳೋದು, though the High Court has told to continue the investigation, no accused is interrogated or taken into custody till today.
All are roaming freely, filing PLs and talking to the social media. ಸರ್, ಇವತ್ತು ನಾನು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ನನಗೆ ಐಟಿ. ಆಸ್ಟ್ರೇಲಿಯಾ ಹ್ಯಾಸ್ ಟೇಕನ್ ಎ ವೆರಿ ಸೀರಿಯಸ್ ಡಿಸಿಷನ್. 16 ವರ್ಷದ ಮಕ್ಕಳು ಏನಿದ್ದಾರೆ,